ಹಾಯ್ ಹೆಲೋ ನಮಸ್ಕಾರ. ಟ್ರಿಯೋಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ಅರ್ಧ ಕಪ್ ಹಾಲು, ಕಾಲು ಕಪ್ ಸಕ್ಕರೆ, ಒಂದು ಕಪ್ ಹಾಲಿನ ಪೌಡರ್, ಒಂದು ಸ್ಪೂನ್ ತುಪ್ಪ. ಈ ಥರ ತಿಕ್ಕಾಗಬೇಕು, ಫುಲ್ ತಿಕ್ಕಾಗ್ತಾ ಬರಬೇಕು. ಈ ಥರ ತಿಕ್ಕಾಗಿ ಅಂಟು ರೀತಿಯಲ್ಲಿ ಬರಬೇಕು. ಹತ್ತು ನಿಮಿಷ ಬದಿಗಿಡಿ, ಯಾಕಂದರೆ ಅದು ಬಿಸಿ ಉಂಟಲ್ಲ, ಬಿಸಿ ಇರುವಾಗ ನಮಗೆ ಅದು ಪೇಡ ಮಾಡಲಿಕ್ಕೆ ಆಗೋದಿಲ್ಲ. ಬಿಸಿ ಆರಲಿ. ಈಗ ಅದರ ಅರ್ಧ ಭಾಗವನ್ನು ತಗೊಂಡು ಖರ್ಜೂರ ಮತ್ತು ಬಾದಾಮಿಗೆ ಮಿಕ್ಸ್ ಮಾಡಿ ಈಗ ಒಂದು ಪ್ಲಾಸ್ಟಿಕ್ಗೆ ತುಪ್ಪ ಸವರಿ ಫುಲ್ ಹೀಗೆ ರೋಲ್ ಮಾಡಬೇಕು. ಇದೇ ಶೇಪಿಗೆ ಬರ್ಬೋದು, ಅಥವಾ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಮಾಡಿದರೆ ಆಯಿತು. ಈಗ ಉಳಿದ ಅರ್ಧ ಭಾಗವನ್ನು ಹೀಗೆ ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಹಾಕಿ ಚಪಾತಿಯ ಆಕಾರಕ್ಕೆ ಕೈಯಲ್ಲೇ ತಟ್ಟಿ. ಈಗ ಡ್ರೈ ಫ್ರೂಟ್ಸ್ ಅಂಟನ್ನು ಇದರ ಮೇಲೆ ಇಟ್ಟು ಫುಲ್ ಕವರ್ ಮಾಡಬೇಕು. ಈಗ ಪ್ಲಾಸ್ಟಿಕ್ಕಿಂದ ಕವರ್ ಮಾಡಿ 10 ನಿಮಿಷ ಫ್ರೀಝರಲ್ಲಿ ಇಡುವ.